ಪ್ರತಿಯೊಬ್ಬ ಮನುಷ್ಯನಿಗೂ ತಾವು ಸುಖಿ ಜೀವನ ನಡೆಸಲು ಒಂದು ಮನೆ, ಒಂದು ಕಾರು, ಪುಟ್ಟ ಸಂಸಾರದೊಂದಿಗೆ ಜೀವನ ನಡೆಸುವ ಆಸೆಯನ್ನು ಪ್ರತಿಯೊಬ್ಬರು ಕಾಣುತ್ತಾರೆ. ಅದರಂತೆ ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ರಾಮನಪಾಳ್ಯದ ಕೆಂಪೇಗೌಡ ಎನ್ನುವ ಯುವಕನೊಬ್ಬ ತುಮಕೂರಿನ ಮಹೇಂದ್ರ ಕಾರ್ ಶೋರೂಮ್ಗೆ ಕಾರು ತೆಗೆದುಕೊಳ್ಳಲು ಬರುತ್ತಾನೆ. ಆದರೆ ಯುವಕನ ವೇಷಭೂಷಣ ನೋಡಿ ಶೋರೂಮ್ನಲ್ಲಿ ಕೆಲಸ ಮಾಡುವ ಸೇಲ್ಸ್ ಏಜೆಂಟ್ ಒಬ್ಬನು ಗ್ರಾಹಕರಾದ ಕೆಂಪೇಗೌಡರಿಗೆ 10 ರೂಪಾಯಿ ದುಡ್ಡು ಕೊಡುವ ಯೋಗ್ಯತೆ ಇಲ್ಲ, ಕಾರು ತೆಗೆದುಕೊಳ್ಳಲು ಬಂದಿದೆಯಾ ಎಂದು ಗುರುವಾರ ಸಂಜೆ 6 ಗಂಟೆಯ ವೇಳೆಯಲ್ಲಿ ಅವಮಾನಿಸಿರುತ್ತಾನೆ. ಅರೆರೆ, ಏನಿದು, ಈ ಸುದ್ದಿ ದಿಗ್ಗಜರು ಚಿತ್ರದ ಹಾಗೆ ಇದೆಯಲ್ಲ ಎಂದು ಅಂದುಕೊಳ್ಬೇಡಿ. ಈ ಘಟನೆ ತುಮಕೂರಿನಲ್ಲಿ ವರದಿಯಾಗಿದೆ. ಇನ್ನು ಕಾರ್ ಶೋರೂಮ್ನ ಸೇಲ್ಸ್ ಏಜೆಂಟ್ ಅವಮಾನಿಸಿದ್ದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಕೆಂಪೇಗೌಡ ಹಾಗೂ ಆತನ ಸ್ನೇಹಿತರು 1 ಗಂಟೆಯಲ್ಲಿ ದುಡ್ಡು ತರುವೆ, ಕಾರನ್ನು ನೀಡುವೆ ಎಂದು ಕಡ್ಡಿ ಮುರಿದ ಹಾಗೆ ಹೇಳುತ್ತಾರೆ. ಇದಕ್ಕೆ ಒಪ್ಪಿದ ಶೋರೂಮ್ ಕೆಲಸಗಾರನು ಮೊದಲು ದುಡ್ಡು ತನ್ನಿ, ಆಮೇಲೆ ಕಾರು ನೀಡುವೆ ಎಂದು ಮಾತು ನೀಡುತ್ತಾನೆ. ಇದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ ಕೆಂಪೇಗೌಡ 1 ಗಂಟೆಯಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ಹೊಂದಿಸಿಕೊಂಡು 7 ಗಂಟೆ ವೇಳೆಯಲ್ಲಿ ಬರುತ್ತಾನೆ. ನಂತರ ಗ್ರಾಹಕ ಕೆಂಪೇಗೌಡ ಕಾರು ನೀಡುವಂತೆ ಪಟ್ಟು ಹಿಡಿಯುತ್ತಾನೆ. ಆದರೆ ಇಲ್ಲ ಸಲ್ಲದ ಸಬೂಬುಗಳನ್ನು ಶೋರೂಮ್ ಕೆಲಸಗಾರರು ಹೇಳಿ ಮುಂದಿನ 2-3 ದಿನದಲ್ಲಿ ಕಾರು ನೀಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ನನ್ನನ್ನು ಅವಮಾನಿಸುವ ಮುಂಚೆ ಇದರ ಅರಿವು ತಮಗೆ ಇರಬೇಕಾಗಿತ್ತು. ಆದರೆ ನಾನು 1 ಗಂಟೆಯಲ್ಲಿ 10 ಲಕ್ಷ ರೂಪಾಯಿಗಳನ್ನು ತಂದಿದ್ದೇನೆ, ನನಗೆ ಈಗ ಕಾರು ಕೊಡಿ ಎಂದು ಗ್ರಾಹಕ ಕೆಂಪೇಗೌಡ ಹಾಗೂ ಸ್ನೇಹಿತರು ಶೋರೂಮ್ನಲ್ಲಿ ಶುಕ್ರವಾರ ರಾತ್ರಿ ಶೋರೂಮ್ನವರೊಂದಿಗೆ ವಾಗ್ವಾದ ನಡೆಸುತ್ತಾರೆ. ಆದರೆ ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳುತ್ತಾ ಶೋರೂಮ್ನವರು ಕಾರು ನೀಡಲು ನಿರಾಕರಿಸುತ್ತಾರೆ. ಆದರೆ ಪಟ್ಟು ಬಿಡದ ಗ್ರಾಹಕ ಹಾಗೂ ಶೋರೂಮ್ನವರು ಇಬ್ಬರೂ ಸಹ ಶುಕ್ರವಾರ ರಾತ್ರಿ 10:30ರವರೆಗೆ ಚರ್ಚೆ ನಡೆಸುತ್ತಾರೆ. ಆದರೆ ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಬರದ ಕಾರಣ ಕೊನೆಗೆ ಗ್ರಾಹಕ ಹಾಗೂ ಶೋರೂಮ್ನವರು ಪೊಲೀಸ್ ಠಾಣೆ ಮೆಟ್ಟಿಲು ಏರುವಂತಾಯಿತು. ನಂತರ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ಇಬ್ಬರನ್ನು ಕರೆದುಕೊಂಡು ಹೋದ ಪೊಲೀಸರು ರಾಜಿಯನ್ನು ಮಾಡಿಸಲು ಮುಂದಾಗುತ್ತಾರೆ. ಆದರೆ ಅದು ಕೂಡ ಫಲಪ್ರದವಾಗುವುದಿಲ್ಲ. ನಂತರ ಶುಕ್ರವಾರ ಅವಮಾನಿಸಿದ ಸಿಬ್ಬಂದಿಯಿಂದ ಗ್ರಾಹಕನಿಗೆ ತಪ್ಪಾಯಿತು ಎಂದು ಮುಚ್ಚಳಿಕೆ ಬರೆಸುವ ಮೂಲಕ ಪ್ರಕರಣ ಸುಖಾಂತ್ಯ ಕಂಡಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಹಕ ಕೆಂಪೇಗೌಡ, ನಾನು ಒಬ್ಬ ರೈತನ ಮಗನಾಗಿದ್ದು ನನ್ನ ಬಟ್ಟೆ ವೇಷಭೂಷಣ ನೋಡಿ ನನ್ನನ್ನು ಅವಮಾನಿಸಿದ್ದಾರೆ. ಹಾಗಾಗಿ ನಾನು ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ್ದು. ದುಡ್ಡು ತಂದ ನಂತರ ಶೋರೂಮ್ನವರು ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳಿ ನಮ್ಮನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಆದರೆ ನನಗೆ ಆದ ಅವಮಾನ ಮುಂದಿನ ದಿನಗಳಲ್ಲಿ ಯಾರಿಗೂ ಆಗಬಾರದು. ಇನ್ನಾದರೂ ಗ್ರಾಹಕರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಒಳ್ಳೆಯ ನಡತೆಯನ್ನು ರೂಪಿಸಿಕೊಳ್ಳಬೇಕು. ರೈತರ ವೇಷಭೂಷಣ ನೋಡಿ ಮನೆ ಹಾಕುವ ಬದಲು ಮೊದಲು ಒಳ್ಳೆಯ ಮನಸ್ಸಿನಿಂದ ಗ್ರಾಹಕರನ್ನು ನೋಡುವ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಗ್ರಾಹಕ ಕೆಂಪೇಗೌಡ ತಿಳಿಸಿದ್ದಾನೆ. ಅದೇನೇ ಇರಲಿ, ಕಾರು ಕೊಳ್ಳಲು ಬಂದ ಗ್ರಾಹಕನಿಗೆ ಗ್ರಾಹಕನ ಬಟ್ಟೆ ಬರೆ ನೋಡಿ ಅವರನ್ನ ಅವಮಾನಿಸಿದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಆದರೂ ಗ್ರಾಹಕರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವ ಮನೋಭಾವವನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕಾಗಿದೆ. ಈ ಮೂಲಕ ಗ್ರಾಹಕ ಕೆಂಪೇಗೌಡ ಅವಮಾನಿಸಿದ ಶೋರೂಮ್ನವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. 10 ಲಕ್ಷ ರೂಪಾಯಿ ದುಡ್ಡು ತರಕ್ಕೆ ಎಷ್ಟು 10 ಲಕ್ಷ ರೂಪಾಯಿ 25 ನಿಮಿಷ ನಮಗೆ ಟೈಮ್ ಕೊಟ್ಟಿದ್ದಾನೆ. ನಾವು ಆಡಿಯೋ ವಿಡಿಯೋ ಇದೆ, 5 ನಿಮ್ಮ ರೆಕಾರ್ಡಿಂಗ್ ಎಲ್ಲ ಇದೆ, ತೆಗೆದು ನೋಡಿ. ಬೆಳಿ ಪೊಲೀಸ್ ಕಂಪ್ಲೇಂಟ್ ಆಗಲಿ, ಪೊಲೀಸ್ನವರು ಬರ್ತಾರೆ, ತೆಗಿತಾರೆ, ಚೆಕ್ ಮಾಡ್ತಾರೆ. ನಮ್ಮ ಕಡೆಯಿಂದ ಏನಾದ್ರು ದೌರ್ಜನ್ಯ ಆಗಿದೆ ನಾವು ಅದಕ್ಕೆ ಏನಿದೆ ಅಪಾಲಜಿ ನಾವು ಕಟ್ಕೊಳ್ತೀವಿ. ನಿಮ್ಮ ಕಡೆಯಿಂದ ಅಪಾಲಜಿ ಆಗಿರೋದಕ್ಕೆ ರೈತರಿಗೆ ಯಾವುದೇ ರೀತಿ ಈ ಥರ ಅನ್ಯಾಯ ಆಗಲ್ಲ ಅಂತ ಕೋರ್ಟಲ್ಲಿ ನೀವು ಮಾತು ಕೊಡಿ, ಮುಂದದ್ದು ಏನಂತ ಮಾಡ್ಕೊಂಬಿಡಿ. ನಾನು ಅದ್ರ ಬಗ್ಗೆ ಮಾತಾಡೋಣ. ನನಗೂ ಗಂಟು ಹಿಡ್ಕೊಂಬಿಟ್ಟಿದೆ, ಸುಮಾರು ಜನದ ಹತ್ರ ಮಾತಾಡಿ. ನಿಮ್ಮ ಎಂಪ್ಲಾಯೀಸ್ಗಳು ಇಲ್ಲಿ ನಿಂತಿದ್ರು, ನಮ್ಮನ್ನು ನಿಮ್ಮ ಹುಡುಗ ಹಿಡ್ಕೊಬೇಕಾರೆ ನಾವು ಇವತ್ತೊಂದು ಬಂದಿದ್ದೀವಿ ಅಂತ ಗಾಡಿ ತಾಣಕ್ಕೆ. ಬಟ್ಟೆ ನೋಡಲ್ಲ ಸರ್, ನೀವು ಗಾಡಿ ಕೊಡೋದು, ಬಟ್ಟೆ ನೋಡಲ್ಲ ಗಾಡಿ ಕೊಡೋದು. ನೀವು ಕೊಡ್ತೀರಾ, ನೀವು ರಿಕವರಿ ಮಾಡ್ತೀರಾ? ಬ್ಯಾಂಕ್ ಕೊಡೋದು ನನಗೆ, ಬ್ಯಾಂಕ್ ರಿಕವರಿ ಮಾಡೋದು. ನೀವು ರಿಕವರಿ ಮಾಡ್ತೀರಾ? ಇಲ್ಲಲ್ಲ, ಬ್ಯಾಂಕ್ ರಿಕವರಿ ಮಾಡೋದು. ಬರ್ತಾರೆ, ಓದಿರಲ್ಲ, ತಿಳಿದಿರಲ್ಲ, ಶೋಕಿಗಲ್ಲ ಸರ್ ಬುಲೋರೋ ಗಾಡಿ ತಗೊಂಡೋಗೋದು, ಗೂಡ್ಸ್ ಗಾಡಿ, ದುಡಿಯೋಕ್ಕೋಸ್ಕರ ಗಾಡಿ ತಗೊಂಡೋಗ್ತೀವಿ. ದುಡಿಯೋಕ್ಕೋಸ್ಕರ ಅದರಲ್ಲಿ ಇನ್ನೂ ದುಡಿದು ಸಾಲ ತೀರಿಸೋದು. 10 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಕಟ್ಟಬೇಕು ಬ್ಯಾಂಕ್ಗಳಿಗೆ, ಸುಮ್ಮನೆ ಕೊಡಲ್ಲ ಸರ್. ನಾವು ಸಾಲ ಕಟ್ತೀವೋ ಇನ್ನೊಂದು ಮಾಡ್ತೀವೋ, ನಾವು ಗಾಡಿಗಳನ್ನ ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡಿ ಕಟ್ತೀವಿ. ನೀವು ಒಂದ್ಸರಿ ಗಾಡಿ ಆಚೆ ಕೊಟ್ಟ ಮೇಲೆ ನಿಮ್ಮ
6:30 ನಿಮ್ಮ ಹುಡುಗನ ಕೇಳಿ, ಯಾವುದೇ ದೌರ್ಜನ್ಯ ಮಾಡಿಲ್ಲ. ಕೇಳಿ ಅವನು ಇಲ್ಲೇ ಇದ್ದಾನೆ ರಮೇಶ್ ಅಂತ. 3 ಗಂಟೆಗೆ ಫೋನ್ ಮಾಡಿ ಹೇಳಿದ್ವಿ ಗಾಡಿ ಕೊಡಪ್ಪ ನಮಗೆ ಬೇಕು ಅಂತ. ಹೇಳಿದ್ವಾ ಕೇಳಿ, ನನ್ನ ನಂಬರ್ ತಗೊಳ್ಳಿ. ಅವನು ಡಾಕ್ಯುಮೆಂಟ್ ಕಳಿಸಿರೋದು ಅವ್ರಿಗೆ ಗೊತ್ತಾ, ನಾನು ಕೊಟೇಶನ್ ಹಾಕಿಸಿರೋದು ಅವ್ರಿಗೆ ಗೊತ್ತಾ. ಡಿಸೆಂಬರ್ನ ಅಲ್ಲ ನೀವು ಯಾರು ಗಾಡಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.